ಇವತ್ತಿನ ದಿನ ಯಾರ ಮುಖ ಕಂಡಿದ್ದ ದಿನ ಏನೋ ದಿನವೇ ಹಾಳು. ಪಾಪ ಆ ಹುಡುಗಿಗೆ ನಾನು ನಂಗೆ ಹುಡುಕಾಗೈತಿತ್ತು. ಎಂತ ಮರ್ರೆ ಎಂಥ ಕೆಲಸ ಆಗಿಬಿಡ್ತು ಕಣೆ ಇವತ್ತು. ಈಗ ಹೆಂಗಾಯ್ತು ಬಿಟ್ಟಾಯ್ತು ಎಂತಾಯ್ತು ಅಂದ್ಕೊಂಡು ಗೊತ್ತಾಯಿಲ್ಲ. ನಾನು ಸಮ ಒಂದು ಹೊಡೆದು ಬಿಟ್ಟೆ. ಅಷ್ಟೊತ್ತಿಗೆ ಏನೋ ಒಂಥರ ಇರಿಟೇಟ್ ಆಯ್ತು ಕಣೆ, ಹೆದರಿಕೆ ಬೇರೆ ಆದಂಗೆ ಆಯ್ತಾ. ಅವಳಿಗೆಂಥ ವಿಷಯ ಗೊತ್ತಾಯ್ತಾ ಎಂತ ಅಂದ್ಕೊಂಡು ಹಂಗಾಗಿ ಆ ಟೈಮ್ ಅವಾಯ್ಡ್ ಮಾಡೋಕ್ಕಷ್ಟೇ, ಮತ್ತೆಂತಲ್ಲ. ಅವ ಬೇರೆ ಇದ್ದಿನ ನಾರಾಯಣ, ಅವನಿದ್ರಿಗೆ ಇವಳು ಎಂತಾರು ಕೇಂಡು ಎಂತ ಹೆಂಗೆ ಬಚ್ಚಾವನ್ನೋ ಗೊತ್ತಿಲ್ಲ. ಮಾತ್ರ ಅದರಲ್ಲಿಗೆ ಗಲಾಟೆ ನಿಂತ್ಕೊಂತ ಈಗ ಒಂದು ಫೋನ್ ಮಾಡಿ ಹ್ಯಾಂಗಿದ್ದಾಳು ಕೇಂಬ ಅಂದರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳು ಕಣೆ. ಮನೆ ಯಾರೋ ಗೊತ್ತವಳದ್ದು, ಮನೆ ಅಡ್ರೆಸ್ಸು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಮನೆ ಹತ್ರ ಹೋಗಿ ಅಂತಾಯ್ತು ಏನಕ್ಕೆ ಅಂತಿದ್ದೆ. ಬಿಟ್ಟೆ ಆಯ್ಪು ಸರಿಯಾಗಿ ಸಿಟ್ಟು ಬಂದದ್ದಲ್ಲ. ಆರೆ ಅವಳು ಇಷ್ಟೊತ್ತೆಲ್ಲ ಸ್ವಿಚ್ ಆಫ್ ಮಾಡೋದಿಲ್ಲ. ಸಮಯ ಅಂತ ಬಿಟ್ಟಾಯ್ತಕ್ಕಂತು ಹಂಗೆ ಬೇಜಾರಾಯ್ಪು ಸಾಕು. ಎಂಥ ಕತೆ ಮಾಡ್ಕೊಂಡೆ ಮಾರ್ರೆ. ತಪ್ಪೆಲ್ಲ ನಂದೆ ಹೇಳ್ಕಂದ್ರೆ ನಾ ಫಸ್ಟೇ ಹೇಳಿಬಿಟ್ಟಿರೋ ಎಲ್ಲ ಆಯ್ಕಾತಿದ್ದಿತ್ತು. ಅವಳು ನನ್ನ ಸಾಹಸಕ್ಕೆ ಬರ್ತಿರ್ಲಿಲ್ಲ. ನಾನು ಮತ್ತೆ ಅವಳ ಈ ಮುದಿ ಆಯ್ಲಿಲ್ಲ ಅಂತ ಅಂದ್ಕೊಂಡಳಲ್ಲ, ಸುಮ್ಮನದೆ. ನಾನು ಹೇಳುವನೇ ಇದ್ದಿದ್ದೆ ಆಗಲೇ. ಅವಳೇ ಆಯ್ಲಿಲ್ಲ ಅಂತ ಅನ್ಕೊಂಡು ಲೈಕ್ ಮಾಡಿ ಮಾತಾಡ್ತಿದ್ದಳ. ಹಂಗಾಗಿ ನಾನು ಸುಮ್ಮನಾದೆ. ನಂಗಿದೆಲ್ಲ ಇಷ್ಟೆಲ್ಲ ಮುಂದುವರಿತಂತ ಎಲ್ಲಿ ಗೊತ್ತಿದ್ದೆ. ಹೆಣ್ಣೊಂಥರ ಚಂಗ್ಲಿದ್ದಿತ್ತಾ, ಇಷ್ಟು ಸೀರಿಯಸ್ ಆಯ್ತಕ್ಕಂತ ಎಣಿಸ್ಲ. ಇಲ್ಲಿ ಎಷ್ಟು ದಿನ ಮುಂದುವರಿಲಿ ಅನ್ಕ ನಾನು ಸುಮ್ಮನೆ ಆಯ್ಕೊಂಡೆ ಈ ನಾಟಕ. ಇದ್ಕೊಂಡ್ರೆ ಅತಿರೇಕವೇ ಆಯಿ ಹೋಯ್ತತ್ಲಗೆ. ಮನೆ ಹೊರಗೆ ಹೋಗಕ್ಕೆ ಕಾಣಿಂದ ಹೊರಗೆ ಹೋಗ್ಬೇಕು ಒಂಥರ ನಾಚಿಕೆ ಆದಂಗಿತ್ತು. ಇಲ್ಲಿಂದ ಒಂಥರ, ಅವಳದ್ದು ಯೋಚನೆ ಅದೊಂಥರ. ಎಂಥ ಕರ್ಮವೋ ಏನೋ. ಸಾಯಂಕಾಲ ಬೇರೆ ಪ್ಯಾಟಿಗೆ ಹೋಯ್ಕೆ ಗಂಡಿನ ಬರ್ತಡಿಗೆಲ್ಲ ತಗೊಬರ್ಕೊ. ಅದು ಆಯ್ಲಿಲ್ಲ ಸೊಸತ್ರ ಕೆಲಸ. ಕೇಕಿಗೆ ಆರ್ಡ್ರ್ ಮಾಡಲಿಲ್ಲ, ಎಂಥದ್ದು ಮಾಡಲಿಲ್ಲ. ಎಂಥ ಬೇಡ ಆಯಿತು. ತಲೆನೋವು ಸುಮ್ಮನೆ ಮಲ್ಕೊಂಬೇ ಬೆಸ್ಟ್. ಈಗ ಯಾರು ಮಾತಾಡ್ಸ್ರೆ ಇನ್ನೆಲ್ಲ ನನ್ನ ಹತ್ರ ತಡ್ಕೊಂಬತ್ತಿಲ್ಲ. ಅಮ್ಮ ಕೇಂದ್ರಂತೂ ಹೇಳೇ ಬಿಡ್ತೆ ಈಗ ಇದ್ದದ್ದು ವಿಷಯ ಪೂರ. ಬೊಡ್ಗೆ ತಿಂಬಕತ್ತಿ ಹತ್ತಷ್ಟು ಕಡೆಗೆ ಅಮ್ಮನ ಹತ್ರ. ಓಹೋ, ಇವ್ರು ಇಲ್ಲಿ ಕೂತ್ಕೊಂಡಿರ. ನಾ ಬಲೂನೆಲ್ಲ ತಪ್ಪಗೆ ಹೋಪ ಅನ್ಕ ನಾ ಗಡಿ ಬಿಡಿಲಿದ್ದೆ. ಹೊಯ್ ಎಂತ ಜಾನ್ಸ್ತ್ರಿ ಈಗಣಿ ಎಂತ ಮರ್ರೆ ಬಲೂನೆಲ್ಲ ತಪ್ಪದು ಬೇಡ್ದ. ಒಂಚೂರು ಡೆಕೋರೇಷನ್ ಎಂತಾರು ಮಾಡ್ಕಲ್ಲ. ಬನ್ನಿ ಹೋಪ, ಕೇಕಿಗೆ ಆರ್ಡ್ರ್ ಕೊಟ್ಟು ಅಲ್ಲೆಲ್ಲ ಸಿಕ್ಕುತ್ತೆ ತಗೊಂಡು ಬಪ್ಪ ಅತ್ಲಾಗೆ. ಬಟ್ಟೆ ಎಲ್ಲ ಹೆಂಗೆ ಮನೆ ತಂದದ್ದಾಯ್ತಲ್ಲ, ಗಂಟಿಗೆ ಆಯ್ತು ತೋರುತ್ತೆ ಮರ್ರೆ ಬಟ್ಟೆ. ಮುಖ ಒಂಥರ ಆಯ್ತಲ್ಲ, ಎಂತೈತೆ? ಹುಷಾರಿದ್ರಿ? ಜ್ವರ ಬಂದಿತ್ತ ಹೆಂಗೆ? ಹೊಯ್ ಈ ಗಣಸೆ ಮಾತಾಡೋದು ಎಂಥದ್ದು ಇವತ್ತಿಗೆ ಅಂತಿಲ್ಲಲ್ಲ, ಸುಮ್ಮನೆ ಇತ್ತಲ್ಲ. ಜ್ವರ ಬಂದಿತ್ತ ಎಂಥ ಕರ್ಮೋ ಮರ್ರೆ. ನಾ ಹೇಳ್ತೆ ಈ ಹೊನಿ ಮಳಿಗೆಲ್ಲ ಓಡಾಡ್ಬಿಡಿ ಅಂದರೆ ಏಂತಿಲ್ಲ. ಒಂದೇ ಸಮ ಹಂಗೆ ಗದ್ದಿಗೆ ಅಲ್ಲಿ ಇಲ್ಲಿ ಓಡಾಡೋದು. ಇನ್ನು ಎಂಥದ್ದು ಹುಷಾರಿಲ್ಲ? ಜ್ವರ ಬಂದಿತ್ತ ಹೆಂಗೆ? ಎಂತೈತೆ ಕಾಂಬ? ಎಂತಿಲ್ಲಪ್ಪ, ನಾ ಹುಷಾರಿದ್ದೆ. ಎಂತ ಇಲ್ಲಪ್ಪ, ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೇ. ಸ್ವಲ್ಪ ತಲೆನೋವು ಬಂದಂಗಿತ್ತು, ಯಾಕೋ ಒಂಥರ ಲೈಟಾಗಿ ತಲೆನೋವು ಅಷ್ಟೇ. ತಲೆನೋವಾ? ಅದೇ ಹೇಳ್ತೆ ಮಾರೆ, ಮಳಿಲೆಲ್ಲ ನೆನಿಬೇಡಿ ಅನ್ಕಂಡ. ನೀವು ಹೇಳಿದ ಮಾತಿಗೆ ಅಂತಿಲ್ಲ ಕಣೆ. ಹಾಗೆ ಗದ್ದಿಗೆ ಅಲ್ಲಿ ಇಲ್ಲಿ ಓಡಾಡ್ತೀರಿ. ಒಂದು ಕೊಡೆ ಇಟ್ಕೊಂಡು ಅಂತ ಎಷ್ಟು ಸಲ ಹೇಳ್ತೆ ಕಣೆ ನಾನು ನಿಮಗೆ. ನಾನು ಕೊಡೆ ಯಾರು ತಗೊಂಡೋಗಿಲ್ಲ, ಗುಲಾಲಿ ಕಲರ್ ಇದೆ, ಅದು ತಗೊಂಡು ಹೋಗ್ತಿಲ್ಲ ನೀವು. ಅದು ಹಳದ ಕೊಡಿ, ಅಲ್ಲಿ ತೋಟಕ್ಕೆ ಗದ್ದಿಗೆಲ್ಲ ಸಾಕದಂತ ಹೋದರ್ಷ ಶಾಲಿ ಕೊಡಿ. ಸಾರಿ ನೀವು ಹೇಳಿರಿ ಅಲ್ದ, ಅದೆಲ್ಲ ಲೇಡೀಸ್ ಕೊಡಿ, ಗುಲಾಲಿ ಕಲರ್ ಇದೆಲ್ಲ ತಗೊಂಡು ಹೋಗ್ತಿಲ್ಲ ಅನ್ಕಂಡೆ. ಹಾಗೆ ಕಣೆ, ನಂಗೊಂದು ನೆನಪು ಹೋಗೋದಷ್ಟೇ. ಬೇಜಾರು ಮಾಡ್ಕೊಂಡ್ಬಿಡಿ. ಸುಮಾರು ಸಲ ಗಲಾಟೆ ಮಾಡಿರಿ ನೀವು ಇದೇ ವಿಷಯಕ್ಕಲ್ಲ. ಆಯ್ಲಿ, ನಂಗೆ ಮತ್ತೆ ನೆನಪು ಹೋಯ್ತು ಮಾರ್ರೆ. ಗುಲಾಲಿ ಕೊಡಿ ಬೇಡ, ಒಂದು ಹೊಸ್ತೆ ತಗೊಂಬ, ಕಪ್ಪು ಕೊಡಿ. ಅದು ಮಾರಿತಿ ಎಷ್ಟೊತ್ತಾಯ್ತು ನಾ ತಲೆ ನೋಡ್ತಿದ್ದೆ. ಕೊಡಿ ಅಂಬ್ರು. ಕೊಡಿಯು ಬೇಡ, ಎಂಥದ್ದು ಬೇಡ. ನೀವು ಹೋಗಿ ಈಗ ಸ್ವಲ್ಪ ಹೊತ್ತು, ನಾ ಮಲ್ಕಂತೆ ಸಮಾತ್. ಹಂಗಲ್ಲ, ಈಗ ಕೊಡಿ ಇದ್ದೀರೆ ಕಣೆ. ಈಗ ನೆನದು ಬೇಡ ಇದ್ದಿತ್ತ? ನೆನದ ಇಲ್ಲ ಅಂತ ಹೇಳಿರಿ ಇಷ್ಟೊತ್ತಿಗೆ ತಲೆನೋವು ಇರ್ತಿರ್ಲಿಲ್ಲ, ಆರಾಮ ಇರ್ಲಿಕ್ಕಿದ್ದಿತ್ತ. ಹಂಗೆ ಹೇಳುದೆ. ಒಂದು ಕೊಡೆ ಇಟ್ಕೊಂಡ್ರಿಂದ ಎಷ್ಟು ಲಾಭ ಆಯ್ತು ಕಣೆ. ಅಲ್ಲದೆ ಈ ಮಳೆಯೆಲ್ಲ ಬತ್ತಲ್ಲ ಎಡಂತರದಲ್ಲ, ಅದ್ರಲ್ಲೆಲ್ಲ ನೆಂದ್ರಂಬ್ರ ಕಣೆ. ಶೀತ ನೆಗಡಿ ಎಲ್ಲ ಹತ್ತಂಬ್ರ ಕಡೆ. ಮತ್ತು ಏನು ಬೇರೆ ಅತ್ತೆ ಏನಾರಂತೂ ರಾತ್ರಿ ಮಲ್ಕೊಂಬಕತ್ತಿಲ್ಲ ಕಣೆ. ಮರ್ರೆ ಎಂತ ಗೊತ್ತಾ, ಶಾಲೆಯಲ್ಲಿ ಮಕ್ಕಳು ಬರ್ತವಲ್ಲ, ಒಂದು ಏನು ಜಿಬಿ ಅಂದ್ ಕಣೆ. ಕೆಲವ್ರ ಮಕ್ಳು ತಲೆ ಇಲ್ಲ ಯಪ್ಪಾ. ಆ ರಿಬ್ಬನ್ ಹಾಕಿ ಬರ್ತವಲ್ಲ, ಆ ರಿಬ್ಬನ್ ಮೇಲೆಲ್ಲ ಏನಿರುತ್ತೆ ಕಣೆ, ಒಂದು ರಾಶಿ ಏನು. ನಾವು ಒಂದೊಂದ್ಸಲ ಬಾಚಂಗಿ ತಗೊಂಡೆ ಹೊತ್ನ ಪುರ್ಸತ್ತಿದ್ದಾಗಲೇ ಆ ಮಕ್ಕಳಿಗೆ ಬಾಚುದು. ನಾನು ತಲೆ ಕೀಸಿ ಬಾಚಿಸ್ತಾ ಇಲ್ಲ, ಸ್ವಲ್ಪ ಅಲ್ಲ ಮರ್ರೆ. ಏನು ಚಿಕ್ಕು ತೆಗ್ದು ಹಾಕ್ತೆ. ಬೇರೆ ಮಕ್ಕಳೆಲ್ಲ ಸೇರಿ ಹೊರಿತ ಕಣೆ. ಆಮೇಲೆ ನಂಗೆ ತುಂಬ ತಲೆ ನೋವ್ತಿತ್ತು. ಈಗ ನಿಂದು ಏನಿಂತೆಲ್ಲ ನಂಗೆ ಕೇಮ್ ಕತ್ತಿಲ್ಲ. ಒಂದು ಲೊಟ್ಟು ಚಾ ತಗೋಬಾ. ಚಾ ತತ್ತೆ ಅದಕ್ಕೇನು, ಚಾ ಇತ್ತು ಕಣ್ಣಿತ್ತು, ಹಾಲು ಹಾಕ್ರೆ ಸೈ, ಸಕ್ಕರೆ ಹಾಕಿ ತಂದು ಕೊಟ್ರೆ ಸೈ. ಅಲ್ಲ ಮತ್ತೆಂತ ಗೊತ್ತಾ ಮರ್ರೆ, ಆ ಯಶೋಧ ಟೀಚರ್ ಇದ್ರಲ್ಲ, ಅವ್ರ ಮಂಡಿಲಿ ಏನು ಮರ್ರೆ ಒಂದು ರಾಶಿ ಏನು ಕಣೆ. ಹಿಂಗ್ಸಿನ ರೋಕಿ, ಅದು ದೊಡ್ಡ ಕುತ್ತಿಗೆ ರೋಕಿ ಹಾಕಿ ಹೋಗ್ತದ. ಆ ಬೆನ್ನ ಮೇಲೆಲ್ಲ ಏನು ಮರ್ರೆ ಹಳಿ ಕೊಜ್ಬಿನ್ 2 ವರ್ಷಕ್ಕೆ ರಿಟೈರ್ಡ್ ಆಗ್ತೇನೋ. ಆ ಹೆಂಗ್ಸಿಗೊಂದು ಹಂಗಿಂದೊಂದು ಬ್ಲೌಸ್, ಅದ್ರ ಮೇಲೆಲ್ಲ ಏನು ಕಣೆ ಬೆನ್ನ ಮೇಲೆಲ್ಲ. ಅದು ಎಂಥ ಹೇಸಿಗೆ ಏನು ಮಾರ್ರೆ. ಇಷ್ಟು ದೊಡ್ಡರಾರು ಒಂದು ಏನು ಅಂತ ತಕ್ಕಂತಿಲ್ಲ ಅಂದ್ರೆ ಎಂತ ಮಾಡೋದು ಹೇಳಿ. ಅದು ಮತ್ತೆ ಹೊಂಚಿನ ಮನೆಗೆ ಜಾಸ್ತಿ ಏನಪ್ತಂಬ್ರಲ್ಲ.
ಯೋ ಶಿವ, ಅವಳ ಮಂಡಿಲಿ ಏನಾಗಲಿ, ಅವಳು ಹೆಂಗಿಂದಾರು ಬ್ಲೌಸ್ ಹಾಕೊಂಡ್ಲಿ, ನಾನು ಎಂತ ಮಾಡೋದು ಮಾರೈತಿ. ಸ್ವಲ್ಪ ಹೊತ್ತು ಮಲ್ಕೊಂಬಿಡಲ್, ಫ್ಯಾನ್ ಹಚ್ಚಿ ಹೋಗಿ, ಸ್ವಲ್ಪ ಹೊತ್ತು ಹೊರಗೋಗಿ, ನಾ ಬತ್ತೆ ಕಡೆಗೆ. ಸಾಯಂಕಾಲ ಹೋಗಿ ಅಂತ ಬೇಕೆಲ್ಲ ತಗೊಬಂದ್ರೆ ಸೈ. ನನಗೀಗ ತುಂಬ ತಲೆನೋವ್ತಿತ್ತು, ಈಗ ನಂಗೆ ಎಲ್ಲಿಗೂ ಹೋಗ್ಕತ್ತಿಲ್ಲ. ಅವ್ರ ಬ್ಲೌಸ್ ನೀವೆಂತಕ್ಕಂತ್ರಿ, ಹಂಗೆ ಹೇಳೋದಲ್ದೆ. ಅಯ್ಯೋ ದೇವ, ತಲೆನೋವು ಜೋರು ಇದ್ದಂಗೆ ಅನ್ಕಂಡು. ತಲೆನೋವು ಇದ್ದಾಗಳ ಮಾತಾಡ್ರದ್ದು ಹಾಗೆ ತಲೆನೋವು ಹೋಗ್ಬಿಡುತ್ತೆ ಕಣಿ. ಮಾತಾಡ್ದೆ ಮಲ್ಕೊಂಡ್ರೆ ಜಾಸ್ತಿ ಆದಂಗೆ ಅದು. ನೀವು ಹೊರಬಂದು ಕೂತ್ಕಣಿ, ಅಲ್ಲಿ ಮಕ್ಕಳೆಲ್ಲ ಆಡ್ತಿದ್ದೋ ಕಣಿ, ಕಾಂತ ಕೂತ್ಕಣಿ. ನೀನು ಎಲ್ಲ ಹೊತ್ತು ತಲೆನೋವು ಹೊತ್ತು ಎಲ್ಲದು ಹೊತ್ತು ನಿಮ್ದು. ಆಮೇಲೆ ನಾ ಹೇಳ್ತಿದ್ನಲ್ಲ, ನಂಗೆ ತುಂಬ ತಲೆನೋವ್ತಿತ್ತು. ಫಸ್ಟ್ ಈಗ ರೂಮಿಂದ ಹೊರಗೆ ಹೋಗಿ ನೀನು. ತುಂಬ ತಲೆನೋವ್ತಿತ್ತಾ? ಆಯ್ತು, ಒಂಚೂರು ಅಮೃತಾಂಜನ್ ಹಚ್ಚಿದೆ. ಅಮೃತಾಂಜನ್ ಹಚ್ಚಿ ಚಾ ತಗೊಬರ್ತಾಕ. ಇಲ್ಲೇ ದಿಂಬಿನ ಕೆಳಗಿತ್ತು, 1 ನಿಮಿಷ ತಡೀನಿ. ಆಮೇಲೆ ಅಮೃತಾಂಜನ್ ಬೇಡ, ನೀನು ಹೋಗೋ, ರೂಮಿಂದ ಹೊರಗೆ ಹೋಗೋ. ಇಲ್ಲೆಲ್ಲೋ ಇಟ್ಟಿದೆ ಅಮೃತಾಂಜನ್, ಎಲ್ಲ ಹೋಯ್ತು ಮರ್ರೆ. ಸಾಯಂಕಾಲ ಹೊತ್ತೊಂದು ನಾನು ಹಚ್ಕೊಂಡೊಂದಿತ್ತು ಗಾಳಿಗೆ. ಈ ಒಡ್ರು ಗಾಳಿ ಕಣಿ ಅಂತಾರ, ಕಣ್ಣೆಲ್ಲ ಉರಿ ಅತ್ತ ಇಲ್ಲ. ಒಂಚೂರು ಅಮೃತಾಂಜನ್ ಹಚ್ಕೊಂಡ್ರೆ ಲಾಯ್ಕಪ್ಪದು ಎಲ್ಲ. ಒಂಚೂರು ಬೊಗ್ಗಿ ಮಾರ್ರೆ, ಅದು ಎಂಥದ ಬೆರ್ಚಪ್ಪನ ಕಣ್ಣಂಗಿದ್ರಿ ಅಲ್ಲ ಇವತ್ತು. ಅಮೃತಾಂಜನ್ ಹಚ್ಚಷ್ಟೊತ್ತಿ ನೀವು ಎಷ್ಟೆಲ್ಲ ಆ ಕುರ್ಚಿ ಮೇಲೆ ಕೂತ್ಕೊಂಡಿರಿ, ನಂಗೆ ಹತ್ತಲ್ಲಿ ಹಚ್ಚಕ್ಕೆ ಒಂಚೂರು ಬೊಗ್ಗಿನಿ ಕಂಬ ಹಚ್ಚಿದೆ. ಇಷ್ಟು ದೇವಾ, ಇವಳೊಂದು ಹೊರಗೋತು ಇಲ್ಲ. ಸಮ ಹಚ್ಚಿದೆ ಕಣಿ. ಈಗ ಸುಮ್ಮನೆ ಮಲ್ಕಣಿ, ಚಾ ತಪ್ಪಲ್ಲರಿಗೆ ತಲೆನೋವು ಹೊತ್ತು ಎಲ್ಲ ಹೊತ್ತು. ಹಂಗೂ ಹೋಯ್ಲಿಲ್ಲ ಅಂದರೆ ಒಂದು ನೋವಿನ ಮಾತ್ರೆ ಕೊಡ್ತೆ. ನೋವಿನ ಮಾತ್ರೆ ತಗೊಂಡು ಮಲ್ಕೊಂಡ್ಲಕ್ಕ ಎಲ್ಲ ಸಮತ್. ಶ್ಯಾಮಲ, ಎಂತಂದೆ ಇನ್ನೊಂದ್ಸಲ ಹೇಳ. ಒಂದು ನೋವಿನ ಮಾತ್ರೆ ಕೊಡ್ತೆ ಅಂದೆ. ಅದಲ್ಲ, ಅದಾದ್ಮೇಲೆ ಎಂಥದ್ದು ಒಂದಿಲ್ಲ ಅಂತ ಹೇಳ. ಅದಾದ್ಮೇಲೆ ಅಂತ ಹೇಳ್ದೆ ಮಾರ್ರೆ ನಾನೀಗ. ಚಾ ಕೊಡ್ತೆ, ಕಡೆಗೆ ಒಂದು ನೋವಿನ ಮಾತ್ರೆ ಕೊಡ್ತೆ, ಎಲ್ಲ ಸಮತ್ ಅಂದೆ. ಸಮತ್, ನೀವು ಮಲ್ಕಣಿ ಸುಮ್ಮನೆ, ಎಲ್ಲ ಸಮತ್. ಎಲ್ಲ ಸಮತ್ತ? ಮರ್ರೆ, ಎಲ್ಲ ಸಮತ್, ನೀವು ಸುಮ್ಮನೆ ಮಲ್ಕಣಿ ಈಗ. ಶ್ಯಾಮಲ ಎಲ್ಲ ಸಮತ್ತ ಶ್ಯಾಮಲ, ಎಂತ ಸಮತ್ತ? ಎಂತ ಆಯ್ತು ನಿಮಗೆ ಮರ್ತು? ಅಯ್ಯೋ ದೇವ, ಅಲ್ಲ ಈ ಗಂಡಸಿಗೆ ಎಂತ ಆಯ್ತು? ಮರ್ಕತಿಂತಿಗೆ ನೀವು ಮರ್ಕ್ಬಿಡಿ. ನೀವು ಒಂದು ತಲೆನೋವಿಗೆಲ್ಲ ಮರ್ತ ಮಾರ್ರೆ. ಎಂತದ ನೀವು ಛೀ. ಅಯ್ಯೋ ದೇವ, ನೀವು ಮರ್ಕದ್ ನಂಗೆ ಕಾಮ್ಕತ್ತಿಲ್ಲ. ಪ್ಲೀಸ್ ಮರ್ಕ್ಬಿಡಿ ನೀವು. ಮಲ್ಕಣಿ, ನಾ ತಲೆ ಹೊತ್ತೆ, ಕೈ ಕಲ್ತತೆ, ಮಾತೆ ತಿನ್ಕ ಮಲ್ಕಣಿ. ಸಮತ್, ಮಕ್ಕಳು ರೊಟ್ಟಿ ಮಾಡೋಕ್ಕಾಗ. ಆಮೇಲೆ ನಾನು ಕ್ಷಮಿಸ್ಬಿಡಿ ಶ್ಯಾಮಲ, ನನಗೆ ಕ್ಷಮಿಸು ಶ್ಯಾಮಲ. ನಾನೆಂತರ ತಪ್ಪು ಮಾಡೋದಿದ್ರೆ ನನಗೆ ಕ್ಷಮಿಸ್ತೆ ಅಲ್ದ. ಅಯ್ಯೋ ಎಂತ ಮಾರ್ರೆ, ನೀವು ಸುಮ್ಮನೆ ಐಕಣಿ, ಎಂತೆಲ್ಲ ಮಾತಾಡ್ತೀರಿ. ನಂಗೆ ಇಷ್ಟೆಲ್ಲ ಸೀರಿಯಸ್ ಆಗಿ ಗೊತ್ತಿಲ್ಲ ಮಾರ್ರೆ. ಅಯ್ಯೋ ಹೇಳಿನಿ ನೀವು, ನಂಗೆ ಸುಮ್ಮನೆ ನೀವು ರಗ್ಲಿ ಮಾಡಬೇಡಿ. ನಂಗೆ ಒಂಥರ ಆಗ್ತಿತ್ತು ನೀವು ಮಾಡಿದ್ಕೊಂಡು. ಕ್ಷಮಿಸು ಅಂಥದ್ದು ನೀವು ಎಂತ ಮಾಡಿರಿ, ಎಂತ ತಪ್ಪು ಮಾಡಿರಿ ಹೇಳಿ. ನಾನೇ ಹೊಟ್ಟೆ ಅಟ್ಟೆಟ್ಟಿ ಕಣ್ಣಂಗೆ ಮಾತಾಡ್ತಾ ಇಕ್ಕಂದು. ಸುಮ್ಮನಿರಿ ನೀವು. ಈಗ ಹೇಳಿ, ಕಣ್ಣುರ್ಸ್ಕಣಿ ಸಾಕು. ಗಂಡಸರೆಲ್ಲ ಎಂಥದ್ದು ಮರ್ಕೋದು, ಅದೊಂದು ಗಾದಿ ಇತ್ತು ಗೊತ್ತಾ ನಿಮಗೆ? ಏಗಳು ಮರ್ಕೋ ಗಂಡಸ್ರನ್ನ ನಗಾಡ್ತಪ್ಪ ಹೆಂಗಸ್ರನ್ನ ನಂಬಕ್ಕಾಗಂಬ್ರಿ. ಎಂಥದ್ದು ಶ್ಯಾಮಲ, ಒಟ್ಟು ನಾನು ನಿನ್ನ ಹತ್ರ ನನ್ನ ಮನಸ್ಸು ಸಮಾಧಾನಕ್ಕೆ ಇವತ್ತು ಹೇಳ್ಕೊಂಬಂಗಾತಿತ್ತದಕ್ಕೆ ಹೇಳ್ತಿದ್ದೆ. ನಾನು ಎಂತ ತಪ್ಪು ಮಾಡೋದಿದ್ರು ನನ್ನ ಕ್ಷಮಿಸಿ. ನಿನ್ನವನ ಇರ್ಸ್ಕೊಂತೆ ಅಲ್ದ, ನಾನು ಬಿಟ್ಟು ಹೋಗ್ತಿಲ್ಲಲ್ದ ನೀನು. ಹೇಳು ಶ್ಯಾಮಲ, ಹೇಳು. ಎಂತ ಮಾರ್ರೆ ನಿಮ್ದ ಹೋಗ್ತಿ ಅಲ್ಲಿಗೆ? ಅಲ್ಲ, ಅಮ್ಮನ ಮನೇಲಿ ಸೇರ್ಸೋರಿಲ್ಲ, ಅಣ್ಣನ ಮನೇಲಿ ಸೇರ್ಸೋರಿಲ್ಲ, ಇನ್ನೆಲ್ಲಿಗೆ ಹೋಗೋದಿಲ್ಲ ಐಕಣ್ಕ. ನೀನು ಎಷ್ಟು ಮುಗ್ದೆ ಅನ್ಕೊಂಡ. ಎಲ್ಲರೂ ನಾಟಕ ಮಾಡೋಕ್ಕೆ ಎಂತೆಂತೆಲ್ಲ ಹೇಳ್ತಾರೆ. ನೀನು ಇದ್ದಂಗೆ ಹೇಳ್ತೆ ಅಂತಾರ ಇಲ್ಲಿ. ಅಯ್ಯೋ ಸುಮ್ಮನೆ ಐಕಣಿ ಮರ, ಇದ್ದಂಗೆ ಅಂತ ಅಲ್ಲ ಹೇಳಿದ್ದೀಗ. ನಾ ಹೋಗ್ತಾರೆ ಎಲ್ಲಿಗೀಗ? ನಿಮ್ಮನ್ನು ಬಿಟ್ಟಿಗೆ ನಾ ಎಲ್ಲರೂ ಹೋತ್ನಾ? ನೀವು ಸುಮ್ಮನೆ ಎಂತೆಂಥದ ಮಾರ್ರೆ. ಇಷ್ಟು ಒಳ್ಳೆ ಗಂಡನ ಬಿಟ್ಟು ಯಾರು ಬಿಟ್ಟು ಹೋತ್ರ ಹೇಳಿಕಂಬ? ಸುಮ್ಮನೆ ಎಂತ ಮರ, ಒಂದು ತಲೆನೋವಿಗೆ ಎಂತೆಂಥದ್ದು ಮಾತಾಡೋದಪ್ಪ. ಮಲ್ಕಣಿ ನೀವು ಸುಮ್ಮನೆ, ನಾ ಬೇಗ ಹೋಗಿ ಚಾ ಮಾತ್ರೆ ತಗೊಬತ್ತೆ. ಅಷ್ಟು ತನಕ ತಲೆಯಲ್ಲಿ ಒಂದು ಏನಿತ್ತ ಕಂಡ್ಕಣಿ ಅಕ್ಕ. ಕಡೆ ಒಂದು ಏನಾರು ಸಾಕು, ನಮ್ಮ ತಲೆ ಪೂರ ಏನತ್ತ ಹಂಗಾಯಿ.